ಪ್ರಕಾಶ್ ಸರ್, ಈಗ ಸರ್ಕಾರಿ ಆಸ್ಪತ್ರೆಗಳಂದ್ರೆ ಅಲ್ಲಿ ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಇರುವಂತವರಿಗೆ ಅಂತ. ಹಾಗಾಗಿ ನೀವು ವೆನ್ಲಾಕ್ ಇರಲಿ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರಲಿ, ಅವರಿಗೆ ಫಸ್ಟ್ ಪ್ರಿಫರೆನ್ಸ್. ಹಾಗಾಗಿ ಒಂದು ಹಂತದ ಏನು ರೋಗಿಗಳು ಮಾತ್ರ ಅಲ್ಲಿ ಹೋಗ್ತಾರೆ. ಹಾಗಾಗಿ ಅದಕ್ಕಿಂತ ಮೇಲ್ಪಟ್ಟವರಿಗೆ ಈ ಸರ್ಕಾರಿ ಆಸ್ಪತ್ರೆಗಳು ಇರಲಿ ಇಲ್ಲದೇ ಇರಲಿ ಅಂಥದ್ದೇನು ಮನೋಭಾವಗಳು ಇರುವುದಿಲ್ಲ. ಹಾಗಾಗಿ ತಾವು ಇದನ್ನ ಯಾವ ರೀತಿ ನೋಡ್ಲಿಕ್ಕೆ ಬಯಸ್ತಾರೆ? ಅವರಿಗೆ BPL ನವರಿಗೆ ಒಳ್ಳೇದಾಗಿ ಕೊಟ್ರೆ ಯಾವ ರೀತಿ ಮುಂದುವರಿಬಹುದು? ಅಲ್ಲಲ್ಲ ನೋಡಿ, ಈಗ ಸರ್ಕಾರಿ ಆಸ್ಪತ್ರೆಗೆ ಬಡವರು ಶ್ರೀಮಂತರು ಹಾಗೇನಿಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಒಂದು. ಎರಡನೇದಾಗಿ ನಮ್ಮ ಪ್ರಜಾಪ್ರತಿನಿಧಿಗಳು ಎಷ್ಟು ಅವೇರ್ನೆಸ್ ಮೂಡಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಎನ್ನುವಂಥದ್ದು. ಯಾಕಂದರೆ ಎಲ್ಲಿ ಸರ್ಕಾರಿ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲಿದೆ ಅಂತ ಅಲ್ಲಿ ಒಂದು 20-25 ವರ್ಷ ಇದ್ದವರಿಗೂ ಅಲ್ಲಿ ಪಕ್ಕದವರಿಗೂ ಗೊತ್ತಿರೋದಿಲ್ಲ. ಎರಡನೇದು ಬಹಳ ಮುಖ್ಯ, ಜನೌಷಧಿ ಕೇಂದ್ರ ಅಂತ ಒಂದಿದೆ ಅಲ್ವಾ. ಎಷ್ಟು ಮಂದಿ ವೈದ್ಯರು ಜನೌಷಧಿ ಕೇಂದ್ರಕ್ಕೆ ಮೆಡಿಸಿನ್ ಬರ್ಕೊಡ್ತಾರೆ? ಯಾಕೆ ನಾವು ಕೇಂದ್ರ ಸರ್ಕಾರದಿಂದ ಮಾಡಿದಂಥ ಈ ಒಂದು ಒಳ್ಳೆಯ ವ್ಯವಸ್ಥೆಗೆ ನಮ್ಮ ಪ್ರಜಾಪ್ರತಿನಿಧಿಗಳಿರ್ಬೋದು ಅಥವಾ ಒಂದು ಸರ್ಕಾರ ಇರ್ಬೋದು, ಯಾಕೆ ವೈದ್ಯರಿಗೆ ಅದರ ಬಗ್ಗೆ ಮಾಹಿತಿಯನ್ನು ನೀಡಿ ನೀವು ಜನೌಷಧಿ ಕೇಂದ್ರದ ಮೆಡಿಸಿನನ್ನು ಸಹ ನೀವು ಬರೀರಿ ಅಂತ ಯಾಕೆ ಹೇಳಬಾರ್ದು? ಯಾಕಂದರೆ ಜನೌಷಧಿ ಕೇಂದ್ರ ಮೆಡಿಸಿನ್ ಯಾರು ತಗೊಳ್ಬೋದು ಅಲ್ವಾ? ಬರೆಯೋದಿಲ್ಲ ಅವರು, ಡಾಕ್ಟರ್ಗಳು ಸಾಮಾನ್ಯವಾಗಿ ಬರೆಯೋದಿಲ್ಲ. ಯಾಕಂದರೆ ಅವರಿಗೆ ಅದರ ಬಗ್ಗೆ ಮಾಹಿತಿ ಇದೆ ಇಲ್ಲೋ ಎನ್ನುವುದು ಬೇರೆ ವಿಚಾರ. ಜನೌಷಧಿ ಕೇಂದ್ರಕ್ಕೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಅವರಾಗಿ ಹೋಗಿ ಖರೀದಿ ಮಾಡೋದು ಹೊರತು ಯಾರು ಬರೆದು ಕೊಡುವಂಥದ್ದಿಲ್ಲ. ಅಂಥದ್ದೊಂದು ಸರ್ಕಾರಿ ಇಚ್ಛಾಶಕ್ತಿ ಒಂದು ಬಂದರೆ ಜನೌಷಧಿ ಕೇಂದ್ರ ಇರ್ಬೋದು, ಅವೇರ್ನೆಸ್ ಮೂಡಿಸುವಂಥ ಪ್ರಯತ್ನಗಳನ್ನು ಅವರು ಮಾಡಬೇಕು. ಈಗ ಬಿಲೋ ಪವರ್ಟಿ ಲೈನ್ ಮತ್ತು ಎಬೋ ಪವರ್ಟಿ ಲೈನ್ ಬಗ್ಗೆ ಮಾತಾಡ್ತೀವಿ. ಎಬೋ ಪವರ್ಟಿ ಲೈನ್ ಅಂತೇಳಿ ಇಟ್ಕೊಳ್ಳುವ. ಈಗ ಬೈಪಾಸ್ ಸರ್ಜರಿ ಮಾಡಬೇಕಾದ್ರೆ ಎಷ್ಟು ಬೇಕು? ಎಬೋ ಪವರ್ಟಿ ಲೈನ್ ಅವನು ಏನು ಮಾಡಲಿಕ್ಕೆ ಆಗ್ತದೆ? ಆಗೋದಿಲ್ಲ ಅಲ್ವಾ? ಯಾವುದೇ ಆಪರೇಷನ್ಗಳು ಈಗೆಲ್ಲ ರೊಬೊಟಿಕ್ ಸರ್ಜರಿಗಳೆಲ್ಲ ಬಂದಿದೆ, ಅದರಲ್ಲಿ 3-3.5 ಲಕ್ಷ ಎಲ್ಲ ಸೇರುವಾಗ ಬಹಳ ಬಿಲ್ಗಳಾಗ್ತದೆ. ಸಣ್ಣ ಸಣ್ಣ ಆಪರೇಷನ್ಗಳು ಭಾಳ ದುಬಾರಿ ಅಂತ ಅನಿಸ್ತದೆ. ಹೀಗಿರುವಾಗ ಬಿಲೋ ಪವರ್ಟಿ ಇರ್ಬೋದು, ಎಬೋ ಪವರ್ಟಿ ಇರ್ಬೋದು, ಆ ಲೆಕ್ಕದಲ್ಲಿ ಜನರು ಬರೋದಲ್ಲ. ನಾವೆಲ್ಲ ನೋಡಿ 40 ವರ್ಷಗಳ ಹಿಂದೆ ನಾವೆಲ್ಲ ಸಣ್ಣವರಿರುವಾಗ ಖಾಸಗಿ ಆಸ್ಪತ್ರೆಗಳು ಎಲ್ಲಿತ್ತು? ಆಗ ಶ್ರೀಮಂತರು ಬಡವರೆಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಇದ್ರು. ಡಾಕ್ಟ್ರು ಫುಲ್ ಡೇ ಇರ್ತಿದ್ರು ಅಲ್ಲಿ. ಏನಂದ್ರೆ 40 ವರ್ಷದ ಹಿಂದೆ ಖಾಸಗಿ ಆಸ್ಪತ್ರೆಗಳು ಇರಲಿಲ್ಲ ಅಂದ ಕೂಡಲೇ ಯಾರಾದರೂ ಸತ್ರ ಜನರು ಬದುಕಿದ್ದಾರೆ ಅಲ್ವಾ? ನಮ್ಮ ಅಜ್ಜಿ ಎಲ್ಲ 94 ವರ್ಷ ಬದುಕಿದ್ದಾರೆ, 95 ವರ್ಷ ಬದುಕಿದ್ದಾರೆ. ಹಾಗೇನಿಲ್ಲ, ಸರ್ಕಾರಿ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ಪವರ್ಟಿ ಲೈನ್ ಇರ್ಬೋದು, ಬಿಲೋ ಪವರ್ಟಿ ಇರ್ಬೋದು, ಎಬೋ ಪವರ್ಟಿ ಲೈನ್ ಇರ್ಬೋದು. ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಳ್ಳೋದು ಏನಂದರೆ, ಒಂದು ಅವೇರ್ನೆಸ್ ಮೂಡಿಸಿ, ಇಂಥ ಆಸ್ಪತ್ರೆಗಳು ಇಂಥ ಸೌಲಭ್ಯಗಳು ಸಿಗ್ತದೆ. ಒಂದು ವೇಳೆ ನೀವು ಬರಬೇಡಿ, ನಿಮಗೆ ಒಳ್ಳೆ ಇನ್ಕಮ್ ಇದೆ, ನೀವು ಬರಬೇಡಿ. ಬರೆದಿದ್ದರೂ ನಿಮ್ಮ ಪಕ್ಕದಲ್ಲಿರುವ ಕೂಲಿ ಕಾರ್ಮಿಕ ಇರ್ಬೋದು ಅಥವಾ ಬೇರೆಯವರು ಇರ್ಬೋದು, ಅವರನ್ನು ಇಲ್ಲಿ ಪಕ್ಕದಲ್ಲಿ ಆಸ್ಪತ್ರೆ ಇದೆ, ಇಂಥ ಸೌಲಭ್ಯಗಳಿದೆ ಎನ್ನುವಂಥದ್ದು. ಜೊತೆಗೆ ಇಮ್ತಿಯಾಜ್ ಅವರು ಒಂದು ಮಾತು ಹೇಳಿದರು ಡಾಕ್ಟರ್ಗಳ ಟೈಮಿಂಗ್ಸ್ ಬಗ್ಗೆ. ಅದೊಂದು ಅವೇರ್ನೆಸ್ ಮೂಡಿಸಬೇಕು. ಯಾಕಂದರೆ ಖಾಸಗಿ ಆಸ್ಪತ್ರೆ ಡಾಕ್ಟರ್ಗಳ ಟೈಮಿಂಗ್ಸ್ ಬಗ್ಗೆ ಎಲ್ಲ ನಮಗೆ ಸಾಮಾನ್ಯವಾಗಿ ತಿಳಿದಿರ್ತದೆ. ಆದರೆ ಸರ್ಕಾರಿ ಆಸ್ಪತ್ರೆಗಳ ಡಾಕ್ಟರ್ಗಳ ಟೈಮಿಂಗ್ಸ್ ಬಗ್ಗೆ ಅದನ್ನು ಮೂಡಿಸಿದರೆ ಬಹುಶಃ ಸರ್ಕಾರಿ ಆಸ್ಪತ್ರೆಗಳು ಇದು ಗೌರ್ಮೆಂಟ್ ಸ್ಕೂಲ್ಗಳ ಥರ ಅಲ್ಲ, ಅದು ಆಸ್ಪತ್ರೆಗಳು. ಶಾಲೆಗಳಂದರೆ ವಿದ್ಯಾರ್ಥಿಗಳು ಬರಲಿಲ್ಲ ಅಂದರೆ ಶಾಲೆ ಮುಚ್ಚಿದ್ರು ಅಂತ ಹೇಳ್ತಾರೆ. ಆಸ್ಪತ್ರೆಗೆ ಪೇಷಂಟ್ ಬರಲಿಲ್ಲ ಸರ್ಕಾರಿ ಆಸ್ಪತ್ರೆಗೆ ಅನ್ನೋದು ಮಾತ್ರ ನಾವು ಒಪ್ಪೋದಿಲ್ಲ. ಯಾಕಂದರೆ ಬಂದೇ ಬರ್ತಾರೆ. ಆದ ಕಾರಣ ಸರ್ಕಾರ ಆಸ್ಪತ್ರೆಯನ್ನು ಒಂದು ಸಿಸ್ಟಮೆಟಿಕ್ ಆಗಿ ಇಟ್ಕೊಂಡ್ರೆ ಬಡವರಿಗೆ ಮತ್ತು ಜನಸಾಮಾನ್ಯರಿಗೆ ಯಾರಿಗೂ ಹಣ ಉಳಿಸೋದು ಬೇಡ, ಹೇಳಿ ಎಲ್ಲರಿಗೂ ಹಣ ಉಳಿಬೇಕಲ್ವಾ, ಒಂದು ವ್ಯವಸ್ಥೆ ಆಗ್ಬೋದು ಅಂತ ಅನಿಸ್ತದೆ. ಇಮ್ತಿಯಾಜ್ ಅವರು, ಇದೀಗ ಖಾಸಗಿಯಲ್ಲಿ ವೈದ್ಯರೆಲ್ಲ ಬಂದರೆ ನುರಿತವರಾಗಿರ್ತಾರೆ, ಒಳ್ಳೆ ತಜ್ಞರು ಇರ್ತಾರೆ, ಒಳ್ಳೆ ಚಿಕಿತ್ಸೆ ಸಿಗ್ತದೆ ಅಂತೇಳಿ ಕೆಲವರು ಬೆಂಬಲ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಾರ್ವಜನಿಕರಿಗೆ ಆತಂಕ ಏನಂತಂದರೆ, ಅಲ್ಲಿ ಯಾವ ರೀತಿಯಲ್ಲಿ ಒಂದು ಉದ್ಯೋಗ ಆಯಿತು, ಇನ್ನೊಂದು ಕಡೆ ದರ ಏನಾದರೂ ಹೆಚ್ಚಾಗ್ಬೋದಾ, ಅದರ ಇದಕ್ಕೆ ಖಾಸಗಿತನಕ್ಕೆ ತೀವ್ರ ವಿರೋಧಗಳು ಯಾಕಾಗಿ ಅಂತ ಒಂದು ಉದಾಹರಣೆ ಹೇಳ್ತೀನಿ. ಎಸ್ ಖಾಸಗಿ ಆಸ್ಪತ್ರೆನೇ ತಗೊಳ್ಳೋಣ. ನಾನು ಯಾಕೆ ಹೇಳಿದ್ದೆ, ಸರ್ಕಾರವೇ 100 ಕೋಟಿ ಖರ್ಚು ಮಾಡಿ ಅತ್ಯಂತ ಸೌಲಭ್ಯಗಳನ್ನು ಮಾಡಿ ಅದನ್ನು ಖಾಸಗಿಯವರು ಕೊಡ್ತಾ ಇದ್ದಾರೆ, ನೀವು ನೋಡ್ಕೊಳ್ಳಿ ಅಂತ. ಹಾಗಾಗಿ ಕೇಳಿದೆ. ಖಾಸಗಿ ಆಸ್ಪತ್ರೆಯಲ್ಲಿ 3 ವಿಧದ ಚಿಕಿತ್ಸೆಯನ್ನು ಕೊಡ್ತಾರೆ. ಒಂದು, ನಾವು ಜನರಲ್ ವಾರ್ಡಲ್ಲಿ ತಗೊಳ್ಳುವಂಥ ಕನಿಷ್ಠ ಇದರಲ್ಲಿ ನಾವು ಹೋಗಿ ದಾಖಲಾಗುವಂಥದ್ದು. ನಾನೀಗ ಕನಿಷ್ಠ ಇದರಲ್ಲಿ ನಾನು ದಾಖಲಾದೆ, ನಾನು ಜನರಲ್ ವಾರ್ಡಲ್ಲಿ ಇಟ್ಕೊಂಡು ಇದು ಮಾಡಿದೆ. ಇವರು ಇನ್ನೊಂದು ಅದಕ್ಕಿಂತ ಸ್ವಲ್ಪ ಮೇಲ್ಮಟ್ಟದಲ್ಲಿ ಒಂದು ರೂಮ್ ತಗೊಂಡು ನೀವು ಡಿಲಕ್ಸ್ ಅಲ್ಲಿ ಇರ್ತೀರಿ. 3 ಜನರಿಗೆ ಕೂಡ ಒಂದೇ ರೀತಿಯಾದಂಥ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ಅನಿಸ್ಕೊಂಡು, ಎಲ್ಲರಿಗೂ ಕೂಡ ಒಂದು ಆಪರೇಷನ್ ಥಿಯೇಟರ್ 3 ಜನರಿಗೆ ಕೂಡ ಒಂದೇ ಓಟಿಯಲ್ಲಿ ಆಗಬೇಕಾಗಿರ್ತಕ್ಕಂಥ 3 ಜನರಿಗೆ ಕೂಡ 1 ಗಂಟೆ ಕೆಲಸ ಇರ್ತದೆ 3 ಜನರಿಗೆ ಕೂಡ. ಆದರೆ ಅಲ್ಲಿ ನೋಡಿ, ನಾನು ಕಡಿಮೆ ದರದಲ್ಲಿ ಚಿಕಿತ್ಸೆ ಆಗಬೇಕು ಅಂತ ಅಲ್ಲಿ ನಾನು ದಾಖಲಾಗಿರ್ತೇನೆ. ಕಡಿಮೆ ಅಂದರೆ ನಾನು ಜನರಲ್ ವಾರ್ಡಲ್ಲಿ. ಇವರು ಸ್ವಲ್ಪ ನಾವು ಬೇರೆ ಬೇರೆ ಇರುವಾಗ ಅಲ್ಲಿ ಬಳಸ್ತಕ್ಕಂಥವ್ರು, ನೀವು ಡಿಲಕ್ಸ್ ಅಲ್ಲಿ ಇದ್ದಂತೆ ಚಿನ್ನದ ಕತ್ತರಿಯನ್ನು ಯೂಸ್ ಮಾಡ್ತಾರಾ, ನೀವು ಸ್ವಲ್ಪ ಜಾಸ್ತಿ ಬೆಳ್ಳಿಯದಲ್ಲಿ ಯೂಸ್ ಮಾಡ್ತಾರಾ? ಇಲ್ಲವಲ್ಲ. ಅದ್ಯಾಕೆ ಬಿಲ್ ಬರುವಾಗ ಯಾಕೆ ತಾರತಮ್ಯ ಆಗುವಂಥದ್ದು?
ಯಾಕೆ ಅದೇ ವೈದ್ಯರು ಕೆಲಸ ಮಾಡುವಂಥದ್ದು, ಅಷ್ಟೇ ಸಮಯ ಅದೇ ಎಫರ್ಟ್ ಆಗುವಂಥದ್ದು, ಅದೇ OTಯಲ್ಲಿ ಕೆಲಸ ಆಗ್ತದೆ. ಯಾಕೆ ಇಲ್ಲಿ ಇದು ಜನರಿಗೆ ಅದರ ಅವೇರ್ನೆಸ್ ಯಾಕೆ ಬರೋದಿಲ್ಲ? ಸೇಮ್ ನೀವು ಬಿಲ್ಗಳನ್ನು ಚೆಕ್ ಮಾಡಿ, ಜನರಲ್ ವಾರ್ಡಲ್ಲಿ ಇದ್ದವ್ರದ್ದು ಇದು ಚೆಕ್ ಮಾಡಿ, OTಯಲ್ಲಿ ಯಾಕೆ ಅದು ಆಗಬೇಕು? ಜನ ಅದನ್ನು ಪ್ರಶ್ನೆ ಮಾಡಬೇಡವಾ? ಯಾಕೆ ಆ ಪ್ರಶ್ನೆಗಳು ಜನರಲ್ಲಿ ಎದ್ದು ಬರುವುದಿಲ್ಲ? ಈ ರೀತಿಯಾಗಿ ಅಂದರೆ ಜನರು ಇವತ್ತು ಜನರನ್ನು ಇನ್ನಷ್ಟು ಮೂರ್ಖರನ್ನಾಗಿ ಮಾಡಬಹುದು ಎನ್ನುವಂಥದ್ದು ಈ ಮೆಡಿಕಲ್ ಮಾಫಿಯಾ ಭಾವಿಸ್ಕೊಂಡಿದೆ. ಅದಕ್ಕೆ ಜನ ಇವತ್ತು ನಾವು ಅದನ್ನು ಈ ಹೇಳ್ತಾ ಇದ್ದಾರಲ್ಲ, ಖಾಸಗಿಯಿಂದಾಗಿ ಜನರಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು, ಈ ರೀತಿಯ ಮಾತುಗಳು ಅದು ಅವರ ಇಡೀ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅದು ಭ್ರಷ್ಟರನ್ನಾಗಿ ಮಾಡಿದೆ. ಈ ಮೆಡಿಕಲ್ ಮಾಫಿಯಾ ಇಡೀ ವ್ಯವಸ್ಥೆಯನ್ನು ಭ್ರಷ್ಟರನ್ನಾಗಿ ಮಾಡಿದೆ. ಆ ಕಾರಣಕ್ಕಾಗಿ ಜನರನ್ನು ಕೂಡ ನಂಬಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇವತ್ತು ಈ ರೀತಿಯ ಒಂದು ಮಾನದಂಡ ಏನಿದೆ, ಖಾಸಗಿ ಮತ್ತು ಸರ್ಕಾರ ಎನ್ನುವುದು, ಇದು ಸಂಪೂರ್ಣವಾಗಿ ಈ ದೇಶದ ಸಂವಿಧಾನದ ಆಶಯ ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಆರೋಗ್ಯ ಕೊಡಿ ಅಂತ. ಖಾಸಗಿಯನ್ನ ನಿಯಂತ್ರಣ ಮಾಡಿ ಸರ್ಕಾರಿ ವ್ಯವಸ್ಥೆಯನ್ನು ಬಲಪಡಿಸೇ ಇದ್ದರೆ ಇವತ್ತು ಈ ರೀತಿಯ ನಮ್ಮ ಇಡೀ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನರ ಸಂಖ್ಯೆಯಲ್ಲಿ 140 ಕೋಟಿಯಲ್ಲಿ ಜನ ಕೂಡ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ. ನಮ್ಮ ಪಕ್ಕದಲ್ಲಿ ದೇಶ ಚೈನಾ, ಅಲ್ಲಿ ಉಚಿತವಾದಂಥ ಚಿಕಿತ್ಸೆ, ಅಲ್ಲಿ ಯಾವುದೇ ಕೂಡ ನೀವು ಹೈಟೆಕ್ ಆಸ್ಪತ್ರೆಗಳಿದೆ, ಅಲ್ಲಿ ಹೈಟೆಕ್ ಆಸ್ಪತ್ರೆಗಳು, ಅಲ್ಲಿ ನೀವು ಸಣ್ಣ ಚಿಕಿತ್ಸೆ ಮಾಡೋದು, ದೊಡ್ಡ ಚಿಕಿತ್ಸೆ ಮಾಡಿ ಯಾವುದಕ್ಕೂ ಕೂಡ ಅಲ್ಲಿ ₹1 ಇಲ್ಲ. ಇದು ವಿದೇಶದಿಂದ ಹೋದವರಿಗೆ ಕೂಡ ಚಾರ್ಜ್ ಮಾಡೋದಿಲ್ಲ. ಆ ರೀತಿ ವ್ಯವಸ್ಥೆ ಇರುವಾಗ ನಮ್ಮ ದೇಶಕ್ಕೆ ಯಾಕೆ ಅದು ಆಗೋದಿಲ್ಲ? ನಮ್ಮ ದೇಶದಲ್ಲಿ ಯಾಕೆ ಆಗೋದಿಲ್ಲ? ನಮ್ಮ ದೇಶದಲ್ಲಿ ಇರ್ತಕ್ಕಂಥವರ ಈ ಆಡಳಿತ ಮಾಡ್ತಕ್ಕಂಥವರ ವ್ಯಾಪಾರಿ ಮನೋಭಾವನ ಮತ್ತು ಲಾಭಕೋರತನದ ದೃಷ್ಟಿಕೋನ, ಇದು ನಮ್ಮ ಇಲ್ಲಿ ವ್ಯವಸ್ಥೆಯನ್ನು ಮತ್ತಷ್ಟು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಭ್ರಷ್ಟಾಚಾರದಿಂದಾಗಿ ಈ ವ್ಯವಸ್ಥೆಯನ್ನು ಮತ್ತಷ್ಟು ಭ್ರಷ್ಟರನ್ನಾಗಿ ಮಾಡಿದೆ. ಈ ವ್ಯವಸ್ಥೆ ನಮ್ಮ ಜನಪ್ರತಿನಿಧಿಗಳನ್ನು ಬಾಯಿ ಮುಚ್ಚಿಸಿದೆ. ಜನ ಮಾತಾಡ್ತಾ ಇಲ್ಲ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಖಾಸಗಿ ಕೊಡುವಾಗ ನಮ್ಮ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು 6 ಜನ BJP ಶಾಸಕರು ಇದ್ದಾರೆ, ಮಾತಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ತೀರ್ಮಾನದ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆಂದ್ರೆ ಇಬ್ಬರ ನಿಲುವು ಒಂದೇ, ಇಬ್ಬರ ನೀತಿಗಳು ಒಂದೇ. ಮಾತಾಡ್ತಕ್ಕಂಥವ್ರು ಇದ್ದಾರೆ ಶಾಸಕರು, ಮಾತಾಡ್ತಕ್ಕಂಥ ಧೈರ್ಯ ಆದರೆ ಅವರಿಂದ ಮೇಲ್ನವರು ಹೇಳ್ತಾ ಇದ್ದಾರೆ ಸುಮ್ಮನೆ ಇರು ಅಂತ, ಮಾತಾಡ್ತಾ ಇಲ್ಲ. ಮಾತಾಡ್ತಕ್ಕಂಥ ಬಹಳಷ್ಟು ಜನ ಇದ್ದಾರೆ. ಈಗ ಅದನ್ನು ಹೇಳ್ಬೇಕು, ನಾವು ಕೇಳಬೇಕಲ್ಲ ಅದನ್ನು. ಈಗ ಮೂಡಬಿದಿರೆ ಶಾಸಕರಿಗೆ 9 ಕೋಟಿ ಜನರಿಗೆ ಇದು ಇಷ್ಟ ಇದೆ, ಅವ್ರಿಗೆ ಒಪ್ಪಿಗೆ ಇದೆ ಅಂತ ಕೇಳಿದ್ರೆ ಅವರ ಇನ್ನೂ ಕೂಡ ಅವರ ಸ್ಟೇಟ್ಮೆಂಟ್ ಬಂದಿಲ್ಲ. ಈಗ ಬಂಟ್ವಾಳದಲ್ಲಿ ಬೆಳ್ತಂಗಡಿಯಲ್ಲಿ ಅವರ ಸ್ಟೇಟ್ಮೆಂಟ್ ಬರಬೇಕಲ್ಲ, ಅವ್ರು ಹೇಳ್ಬೇಕಲ್ಲ. ಇಂತಿದ್ದಾರೆ. ಇದೀಗ ಈ ಒಂದು ಹೋರಾಟ ಒಂದೀಗ ತಾರ್ಕಿಕ ಅಂತ್ಯವನ್ನು ಕಾಣಲಿಕ್ಕೆ ಹೊರಟಿದೆ. ಒಂದೇ ತಾನೇ ಅಂತಂದರೆ ಮೊನ್ನೆ ಒಂದು ತಾವೇನು DFI CFM ಎಲ್ಲ ರೀತಿಯಲ್ಲಿ ಒಂದು ಸೇರಿಸಿಕೊಂಡು ಸಂಘಟನೆ ಹೋರಾಟವನ್ನು ಮಾಡಿದ್ರಿ. ಇದೀಗ ಮುಂದಿನ ಈ ಒಂದು ಹೋರಾಟ ಸರ್ಕಾರ ಕೈ ಬಿಡುವವರೆಗೆ ಇರ್ತದ, ಅಥವಾ ನಿಮ್ಮನ್ನು ವಿಶ್ವಾಸಕ್ಕೆ ತಗೊಂಡು ಮತ್ತೊಂದು ಸಭೆ ನಡೆಸಿ ಆಮೇಲೆ ಇದನ್ನು ಅನುಷ್ಠಾನ ಮಾಡಬೇಕಾ, ಅಥವಾ ನಿಮ್ಮ ಮುಂದಿನ ಹೋರಾಟಗಳ ವ್ಯವಸ್ಥೆಗಳು ಹೇಗಿರ್ತವೆ? ನಾವು ಸರ್ಕಾರಿ ಆರೋಗ್ಯ ಮತ್ತು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸಬೇಕನ್ನುವಂಥ ನಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯಾದಂಥ ರಾಜಿ ಇಲ್ಲ. ಜನರಿಗೆ ಒಳ್ಳೆಯ ರೀತಿಯಾದಂಥ ಆರೋಗ್ಯ ವ್ಯವಸ್ಥೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯನ್ನು ಪ್ರಾದೇಶಿಕ ಆಸ್ಪತ್ರೆಯನ್ನಾಗಿ ಮಾಡಬೇಕು. ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ, ಜಯದೇವ ಹೃದ್ರೋಗ ಆಸ್ಪತ್ರೆ ಘಟಕಗಳು ಈ ಜಿಲ್ಲೆಗೆ ಬರಬೇಕು. ಮತ್ತು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕೂಡ ಸರ್ಕಾರವೇ ನಡೆಸುವಂತಾಗಬೇಕು. ಮತ್ತು ಜನರಿಗೆ ಆರೋಗ್ಯದ ಖಾತರಿ ಸಿಗುವಂಥ ರೀತಿಯ ವ್ಯವಸ್ಥೆಗಳು, ಚಿಕಿತ್ಸೆಗಳು, ಸೌಲಭ್ಯಗಳು ಸಿಗುವಂತಾಗಬೇಕೆನ್ನುವಂಥ ನಮ್ಮ ಹೋರಾಟ ಏನಿದೆ ಅದರಲ್ಲಿ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ. ನಮಗೆ ಸ್ವಲ್ಪ ನ್ಯಾಯ ಸಿಗಲಿಕ್ಕೆ ನಿಧಾನ ಆಗ್ಬೋದು, ಸ್ವಲ್ಪ ಡಿಲೇ ಆಗ್ಬೋದು, ಆದರೆ ಆ ಪ್ರಶ್ನೆಯಲ್ಲಿ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ. ನಾಳೆ ನಾವು ಮತ್ತೆ ಎಲ್ಲ ಈ ಜಿಲ್ಲೆಯ ಸಮಾನ ಮನಸ್ಕರನ್ನು ಒಂದುಗೂಡಿಸಿ ನಾಳೆ ದುಂಡು ಮೇಜಿನ ಸಭೆಯನ್ನು ಮಾಡಿ ಮುಂದಿನ ಹೋರಾಟದ ಬಗ್ಗೆ ನಾವು ನಿರ್ಧಾರ ಮಾಡ್ತಾ ಇದ್ದೇವೆ. ಚರ್ಚೆಗಳನ್ನು ನಡೆಸ್ತೇವೆ. ಸಾರ್ವಜನಿಕವಾಗಿ ನಮ್ಮ ಹೋರಾಟಗಳು ಬೀದಿ ಹೋರಾಟದ ಜೊತೆಯಲ್ಲಿ ನಾವು ಚರ್ಚೆಗಳನ್ನ ಜನರ ಮಧ್ಯೆ ಚರ್ಚೆಗಳನ್ನು ತಗೊಂಡು ಹೋಗ್ತೀವಿ. ಈ ಯಾವ ಉದ್ದೇಶಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ, ಯಾಕೆ ಎಷ್ಟು ಹಠಮಾರಿತನ ಈ ಸರ್ಕಾರಕ್ಕೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಇವತ್ತು ಸಂಪೂರ್ಣವಾಗಿ ಈ ಖಾಸಗಿ ಅಡಿಯಾಳತನವಾಗಿ ಖಾಸಗಿಯವರ ಪಾದಬುಡಕ್ಕೆ ತಗೊಂಡೋಗಿ ಇಟ್ಟಿದ್ದಾರಲ್ಲ, ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ಈ ಒಂದು ವಿಚಾರ ಇವತ್ತು ರಾಜಕೀಯ ಚರ್ಚೆಗೆ ಕೂಡ ಕಾರಣ ಆಗಿದೆ. ಇವತ್ತು ನಾವು ಮಾಡ್ತಕ್ಕಂಥ ಹೋರಾಟ ನೀವು ಬದಲಾವಣೆ ಮಾಡ್ತೀರಿ ಗೊತ್ತಿಲ್ಲ, ನಿಮ್ಮ ನಿದ್ದೆಯನ್ನು ಗೆಡಿಸಿದೆ. ಆ ಕಾರಣಕ್ಕಾಗಿ ನೀವು ಸಾರ್ವಜನಿಕ ವೇದಿಕೆಯಲ್ಲಿ ನಮ್ಮನ್ನ ಗೇಲಿ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಹೋರಾಟ ನಿಮಗೆ ತಲುಪಿದೆ ಎನ್ನುವಂಥದ್ದು ನಮಗೆ ಸ್ಪಷ್ಟ ಆಗಿದೆ. ಹಾಗಾಗಿ ನಾವು ಹೋರಾಟವನ್ನು
ತೀವ್ರಗೊಳಿಸ್ತೀವಿ. ನಾಳೆ ದುಂಡು ಮೇಜಿನ ಸಭೆಯು ಕೂಡ ನಾವು ಮಾಡ್ತಾ ಇದ್ದೇವೆ. ಮುಂದಿನ ಹೋರಾಟದ ಬಗ್ಗೆ ಕೂಡ ನಿರ್ಧಾರ ಆಗ್ತದೆ. ಖಂಡಿತವಾಗಿಯೂ ಈ ನಮ್ಮ ಟಿವಿಯ ಚಾನೆಲ್ ಮೂಲಕ ನಾನು ಮತ್ತೆ ಜಿಲ್ಲಾಡಳಿತವನ್ನ, ರಾಜ್ಯ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ನಾವು ಹೋರಾಟವನ್ನು ತೀವ್ರ ಮಾಡ್ತೀವಿ. CPM ಇರಲಿ, DYFI ಇರಲಿ, ನಾವು ಹೋರಾಟ ತೀವ್ರಗೊಳಿಸ್ತೀವಿ. ಮುಂದಿನ ಹಂತದ ಹೋರಾಟಗಳು ಖಂಡಿತವಾಗಿ ಕೂಡ ತೀವ್ರತರವಾದಂಥ ಹೋರಾಟ ಮಾಡ್ತೀವಿ. ಅದು ಎಷ್ಟೇ ಕಷ್ಟ ಆದರೂ ಕೂಡ ಈ ಜಿಲ್ಲೆಯ ಜನರಿಗಾಗಿ ನಾವು ಹೋರಾಟವನ್ನು ಬಹಳ ಬದ್ಧತೆಯಿಂದ ನಡೆಸ್ತೀವಿ. ಮತ್ತು ಜನರ ಆರೋಗ್ಯದ ದೃಷ್ಟಿಯಿಂದ ಮತ್ತು ಬಡವರ ಆರೋಗ್ಯದ ಒಂದು ಅವರಿಗೆ ಆರೋಗ್ಯದ ಖಾತ್ರಿ ಸಿಗಬೇಕೆನ್ನುವಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟಗಳು ಪ್ರಾಮಾಣಿಕವಾಗಿ ಮತ್ತು ಬದ್ಧತೆಯಿಂದ ನಾವು ಮುನ್ನಡೆಸ್ತೀವಿ ಅನ್ನೋಂಥ ಮಾತನ್ನು ಹೇಳಿಕೊಂಡೆ. ಪ್ರಕಾಶ್ ಸರ್, ಈಗಾಗಲೇ ವೆನ್ಲಾಕಲ್ಲಿ ಒಂದು ಏನು ಖಾಸಗಿಯಾಗಿ ಚಿಕಿತ್ಸೆಗೆ ಕೊಡಿರುವುದನ್ನು ನಾವು ಗಮನಿಸಿದ್ದೇವೆ. ಹಾಗಾಗಿ ಸರ್ಕಾರ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಏನು ಖಾಸಗಿ ವೈದ್ಯರುಗಳನ್ನು ಧರಿಸಿ ಸಾರ್ವಜನಿಕರಿಗೆ ಉತ್ತಮ ಒಂದು ಆರೋಗ್ಯ ಕೊಡುವ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಂಡು ಮುಂದುವರಿಸಬಹುದು ಅಂತ ಅನಿಸ್ತದೆ. ಹೇಗೆ ನೋಡಿ, ಪಬ್ಲಿಕ್ ಪ್ರೈವೇಟ್ ಎನ್ನುವಂತ ಪದವನ್ನು ನಾನು ಬಳಸಿದ್ದೆ. ಮೂರು ಬಗೆಯ ಆಸ್ಪತ್ರೆ ಇರುವಾಗ ಗವರ್ಮೆಂಟ್ ಪ್ರೈವೇಟ್ ಮತ್ತು ಪಬ್ಲಿಕ್ ಪ್ರೈವೇಟ್. ಸರ್ಕಾರ ಮಾತ್ರ ನಿಯಂತ್ರಣ ಅಲ್ಲ, ನಿಯಂತ್ರಣ ಅಂದ್ರೆ ಅಲ್ಲಿ ಎಸೆಟ್ಗಳು ಏನಿದೆ, ಫಿಕ್ಸ್ಡ್ ಎಸೆಟ್ ಅಂತ ಹೇಳ್ತೇವೆ. ಆ ಜಾಗ ಇರಬಹುದು, ಅಲ್ಲಿಯ ಕಟ್ಟಡಗಳಿರ್ಬಹುದು, ಅವೆಲ್ಲವನ್ನು ಸರ್ಕಾರದ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಸೇವೆಯನ್ನು ಮಾತ್ರ ಖಾಸಗಿಗೆ ಕೊಟ್ರೆ, ಬಹುಶಃ ಸೇವೆ ಮಾತ್ರ, ಸರ್ವಿಸ್ ಮಾತ್ರ, ವಿತ್ ರೀಸನೇಬಲ್ ಕಾಸ್ಟ್. ಏನು ಸೆಂಟ್ರಲ್ ಈಗ ಗೌರ್ಮೆಂಟ್ ಇದೇನು ದರ ಏನಿದೆ, ಮಿನಿಮಲ್ ಚಾರ್ಜಸ್ ಇದ್ದೇ ಇರ್ತದೆ. ಸರ್ಕಾರ ಆದರೂ ಮಿನಿಮಲ್ ಇರ್ತದೆ ಅಥವಾ ಫ್ರೀ ಆಗಿರ್ತದೆ. ಅದನ್ನೇ ಇಟ್ಕೊಂಡು ಸೇವೆಗೆ ಇವರನ್ನು ಇಟ್ಕೊಂಡ್ರೆ ಏನು ತೊಂದರೆ ಅಂತ ಏನೋದಿಲ್ಲ. ಅಂದರೆ ಸಂಪೂರ್ಣವಾಗಿ ಖಾಸಗಿ ಮಾಡಿದರೆ ಮತ್ತೆ ಹೇಳಿದಾಗೆ ಅದರ ದರಗಳು ಬದಲಾಗಬಹುದು, ಪ್ರೈವೇಟ್ನ ರೇಟ್ಗಳು ಬರಬಹುದು. ಸರ್ಕಾರದ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಸರ್ವಿಸ್ ಮಾತ್ರ, ಸೇವೆಗೆ ಮಾತ್ರ ಖಾಸಗಿ ವೈದ್ಯರನ್ನು ಇಟ್ಟರೆ, ಸರ್ಕಾರವೇ ಸಂಪೂರ್ಣವಾಗಿ ನಿಯಂತ್ರಣ ಮಾಡಿಕೊಂಡು ಇದೆ ಅಂತ ಆದರೆ ಬಹುಶಃ ತೊಂದರೆಗಳಿರಲಿಕ್ಕಿಲ್ಲ ನನ್ನ ಲೆಕ್ಕದಲ್ಲಿ. ಅಲ್ಲ, ಇದು ಸಂಪೂರ್ಣವಾಗಿ ನಾವು ಪ್ರೈವೇಟಿಗೆ ಕೊಟ್ಟು ಬಿಟ್ಟಿದ್ದೇವೆ, ನಮ್ಮ ನಿಯಂತ್ರಣದ ಇಲ್ಲ ಅಂತ ಹೇಳಿದರೆ ಸಮಸ್ಯೆಗಳು ಬರ್ತದೆ. ಆದರೆ ಹೌದು, ಓಕೆ. ಇಮ್ತಿಯಾಜ್ ಅವರೇ, ಈ ವಿಚಾರದಲ್ಲಿ ಸರ್ಕಾರದ ಒಂದು ನಿರ್ಧಾರಗಳು, ಅವರ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಯಾವ ರೀತಿ ಇದೆ ಅಂತ ತಮಗೆ ಆ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ ಅಂತ? ಈಗ ನೇರವಾಗಿ ಸರ್ಕಾರಕ್ಕೆ ಕೊಡ್ತಿಲ್ಲ ಅಥವಾ ಈಗ ಇದ್ದಾಗೆ ಖಾಸಗಿ ವೈದ್ಯರನ್ನು ತರಿಸಿ ಉತ್ತಮ ಸೇವೆಯನ್ನು ಕೊಟ್ಟು ಅವರಿಗೆ ಕೊಡುವಂಥದ್ದು ಯಾವ ರೀತಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ತಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ? ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವತ್ತು ಅದನ್ನು ನಿಯಂತ್ರಣ ನಮ್ಮ ತಾಲೂಕು ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಕೈಯಲ್ಲಿ ಇರ್ತದೆ ಹೇಳ್ತಾ ಇರ್ತಾರೆ. ಬಹುಶಃ ಇದು ಏನು ಹೇಳಿದರೆ ಇದನ್ನು ನಂಬತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕೆಂತ ಹೇಳಿದರೆ ನಾವು ಈ ಖಾಸಗಿಯವರ ಅನೇಕ ಈ ಚಿಕಿತ್ಸೆಯ ಸಂದರ್ಭದಲ್ಲಿ ಲೋಪ ಆದಾಗ ಖಾಸಗಿ ಆಸ್ಪತ್ರೆಯ ವೈದ್ಯರುಗಳ ವಿರುದ್ಧ ಅನೇಕ ದೂರುಗಳನ್ನು ನಾವು ನೀಡಿದ್ದೇವೆ. ಯಾವ ಒಂದು ವೈದ್ಯರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳುವಂಥ ಧೈರ್ಯ, ವೈದ್ಯರ ವಿರುದ್ಧವೇ ಕ್ರಮ ಕೈಗೊಳ್ಳುವಂಥ ಧೈರ್ಯ ನಮ್ಮ ತಾಲೂಕು ಈ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಇಲ್ಲ ಅಂತಲ್ಲ, ಅವರಿಗೆ ಇದೆ. ಬಟ್ ಅವರನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಇಂಥ ವ್ಯವಸ್ಥೆ ಒಳಗಡೆ ಈ ರೀತಿಯ ಒಂದು ಆರೋಗ್ಯ ಕೇಂದ್ರಗಳಲ್ಲಿ ನಿಯಂತ್ರಣ ಮಾಡ್ತಕ್ಕಂಥ ಮತ್ತು ಅದನ್ನು ನೋಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಲೋಪಗಳಾದರೆ ಯಾವ ಮೆಡಿಕಲ್ ಕಾಲೇಜಿನ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಧೈರ್ಯ ಯಾವ ಅಧಿಕಾರಿಗಳು ತೋರಿಸ್ತಾರೆ ಅನ್ನುವಂಥದ್ದು ನಮಗಂತೂ ಗ್ಯಾರಂಟಿ ಇಲ್ಲ. ಇದು ಒಟ್ಟು ಖಾಸಗಿಯವರಿಗೆ ವಹಿಸ್ತಕ್ಕಂಥ ಅಂತ ಹೇಳಿದರೆ ಇಡೀ ವ್ಯವಸ್ಥೆ ಅವರ ಕೈ ಕಾಲಬುಡಕ್ಕೆ ತಗೊಂಡು ಹೋಗಿ ಇಡುವಂಥದ್ದು ವ್ಯವಸ್ಥೆ. ಹಾಗಾಗಿ ತಮ್ಮ ಹೋರಾಟ ಸಂಪೂರ್ಣವಾಗಿ ಸರ್ಕಾರವೇ ಮಾಡಬೇಕು, ಸರ್ಕಾರವೇ ನೇಮಕಾತಿ ವೈದ್ಯರನ್ನು ಮಾಡಬೇಕು, ಆ ರೀತಿಯ ಹೋರಾಟವನ್ನು ತಾವು ಇನ್ನು ಮುಂದೆ ಮಾಡಿ. ಖಂಡಿತವಾಗಿಯೂ ಇಡೀ ಖಾಸಗಿ ವ್ಯವಸ್ಥೆಯನ್ನು ನಿಯಂತ್ರಣ ಮಾಡಬೇಕು ಮತ್ತು ಸರ್ಕಾರಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸಬೇಕನ್ನುವಂಥದ್ರಲ್ಲಿ ಎಲ್ಲವೂ ಬಂತದೆ. ಅಲ್ಲಿ ವೈದ್ಯರುಗಳು, ಅಲ್ಲಿ ಸಿಬ್ಬಂದಿಗಳು, ಅಲ್ಲಿ ಟೆಕ್ನಿಷಿಯನ್ಗಳು, ಅಲ್ಲಿ ಲ್ಯಾಬ್ಗಳಿರ್ಬೋದು, ಪ್ರತಿಯೊಂದು ಕೂಡ ಸರ್ಕಾರಿ ಒಡೆತನದಲ್ಲಿ ಸರ್ಕಾರದ ಇದರಲ್ಲಿ ಸುಪರ್ದಿ ಒಳಗಡೆ ಬರಬೇಕೆನ್ನುವಂಥದ್ದು ನಮ್ಮ ಹೋರಾಟ. ಅದರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ರಾಜಿ ಇಲ್ಲ. ಈ ವ್ಯವಸ್ಥೆಯನ್ನು ಇವತ್ತು ಈ ದುರ್ಬಲಗೊಳಿಸ್ತಕ್ಕಂಥ ಏನು ನೀತಿ ಇದೆ ಅದರ ವಿರುದ್ಧ ಮತ್ತು ಸರ್ಕಾರಿ ವ್ಯವಸ್ಥೆಗಳನ್ನು ಇವತ್ತು ಗಟ್ಟಿಗೊಳಿಸಬೇಕನ್ನುವಂಥ ನಮ್ಮ ಹೋರಾಟ ಏನಿದೆ ಅದರಲ್ಲಿ ಯಾವುದೇ ರೀತಿ ರಾಜ್ಯ. ಪ್ರಕಾಶ್ ಸರ್, ಕೊನೆಯದಾಗಿ ಸಾರ್ವಜನಿಕರಿಗೆ ಒಳ್ಳೆಯ ಚಿಕಿತ್ಸೆ ಕೊಡಬೇಕು ಅನ್ನುವಂಥದ್ದೇ ಏಕಧ್ಯೇಯ ಉದ್ದೇಶ ಆಗಿರ್ಬೇಕಂತ ಅನಿಸ್ತದ? ಅದು ಸರ್ಕಾರಿ ಇರ್ಬೋದು, ಅಲ್ಲ ನೋಡಿ, ಈಗ ನೋಡಿ, ಆರೋಗ್ಯ ಇಲಾಖೆ ಇರ್ಬೋದು, ವೈದ್ಯಕೀಯ ಶಿಕ್ಷಣ ಇಲಾಖೆ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಇವುಗಳೆಲ್ಲ ಮೂಲ ಉದ್ದೇಶಗಳೇನು? ಮೂರು ಇಲಾಖೆಗಳದ್ದು ಉತ್ತಮ ವೈದ್ಯಕೀಯ ವ್ಯವಸ್ಥೆಗಳನ್ನು ಕೊಡಬೇಕು ಅಂತ. ಇಮ್ತಿಯಾಜ್ ಅವರು ಕೆಲವು ಪಾಯಿಂಟ್ಗಳನ್ನು ಎತ್ತಿಕೊಂಡ್ರು. ಒಂದು ರೀತಿ ಸರ್ಕಾರಿಯೇ ಇರಬೇಕು, ಅವರೇ ಉದ್ಯೋಗಗಳಿರಬೇಕಂದ್ರೆ ಅದು ಕಾರ್ಮಿಕ ಹೋರಾಟ ಆಗ್ತದೆ. ಅವರು ಕಾರ್ಮಿಕ ಹೋರಾಟ ಅಲ್ಲ, ಅವ್ರದ್ದು ಏನಿದ್ರು ಸರ್ವಿಸ್ ಬಗ್ಗೆ ಅವರು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ರಾಜಕೀಯ ನಾಯಕರುಗಳು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಯನ್ನು ತೋರಿಸಬೇಕು. ಪ್ರಶ್ನೆಗಳು ಹುಟ್ಟುತ್ತದೆ. ಈಗ ಖಾಸಗಿ ಅಂದುಕೊಳ್ಳೆ ಸಾಮಾನ್ಯವಾಗಿ ಪ್ರಶ್ನೆಗಳು ಹುಟ್ಟೋದೇ ಸಹಜ. ಇನ್ನು ಕೇರಳದಂಥ ರಾಜ್ಯಗಳಲ್ಲಿ ನಾವೆಲ್ಲ ಕೆಲಸ ಮಾಡಿರುವಾಗ
ಅಲ್ಲಿ ಖಾಸಗಿ ಅಂತ ಹೇಳಬೇಕಂತಿಲ್ಲ, ಖಾ ಅಂತ ಹೇಳಿ ಕೂಡಲೇ ಧ್ವಜ ಎಲ್ಲ ಹಿಡ್ಕೊಂಡು ಬಂದು ಚಳವಳಿಗಳನ್ನೆಲ್ಲ ಪ್ರಾರಂಭ ಮಾಡ್ತಾರೆ. ಏನು ಮಾಡ್ಲಿಕ್ಕೆ ಕೋಆಪರೇಟಿವ್ ಹಾಸ್ಪಿಟಲ್ಗಳು ಹೌದೌದು, ಅಲ್ಲಿ ಏನು ಮಾಡ್ಲಿಕ್ಕೆ ಬಿಡೋದಿಲ್ಲ. ಆದರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಒಂದು ಮನವಿ ಏನಂದ್ರೆ, ಒಂದು ವಿಶ್ಲೇಷಕನಾಗಿ ಪಾರದರ್ಶಕತೆಯನ್ನು ಏನಾಗ್ತಾ ಇದೆ, ಪ್ರೈವೇಟೈಸೇಷನ್ ಅಂದ್ರೆ ಏನು, ಸಂಪೂರ್ಣವಾಗಿ ಖಾಸಗಿ ಕೊಡ್ತಾ ಇದ್ದೀರಾ ಅಥವಾ ಸರ್ವಿಸ್ ಮಾತ್ರ ಮಾಡ್ತಾ ಇದ್ದೀರಾ? ಈಗ ಇಮ್ತಿಯಾಸ್ ಪ್ರಶ್ನೆ ಕೇಳ್ತಾರೆ, ಈಗ ನಮ್ಮ ಟಿವಿಯಿಂದ ಯಾರಾದ್ರೂ ಒಬ್ಬರು ಪ್ರಶ್ನೆ ಕೇಳ್ತಾರೆ, ನಿರೂಪಕರು ಕೇಳ್ಬಹುದು ಅಥವಾ ನಾನೂ ಕೇಳ್ಬಹುದು. ಪ್ರಶ್ನೆ ಕೇಳುವಂಥದ್ದು ಎಲ್ರಿಗಿದೆ. ಆದರೆ ಜವಾಬ್ದಾರಿಯುತವಾಗಿ ಇರುವಂಥ ಆರೋಗ್ಯ ಇಲಾಖೆಗಳಿರ್ಬೋದು ಅಥವಾ ಅದರ ಮುತುವರ್ಜಿಯನ್ನು ಯಾರು ವಹಿಸ್ಕೊಳ್ತಾ ಇದ್ದಾರೆ, ಸರ್ಕಾರಿಯಿಂದ ಖಾಸಗಿ ಮಾಡ್ತೇನೆ ಅಂತ ಮಾಡುವಾಗ ಏನು ಮಾಡ್ತಾ ಇದ್ದೀರಿ ಎನ್ನುವಂಥದ್ದು ಪಾರದರ್ಶಕತೆಯನ್ನು ಅವರು ತೋರಿಸಿದರೆ ಬಹುಶಃ ಒಳ್ಳೆಯ ಸೇವೆಯನ್ನು ಜನರಿಗೆ ನಾವು ನಿರೀಕ್ಷೆ ಮಾಡ್ಬೋದು. ಪಾರದರ್ಶಕತೆ ಇಲ್ಲ ಅಂದರೆ ಕಷ್ಟನೇ ಅದು. ಎಸ್